ಮಾತಿರಗಿಲ್ಲ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಲಾಗ್ಸ್ ಕವನರಾಯ್ ಚಾನಲ್ಗೆ ಮಾತಿರಗಿಲ್ಲ ವೆಲ್ಕಮ್. ಇನ್ನೇಂಕಲ್ ದೂರ ಹೋಗೋದಿಲ್ಲ ಬಂಡ ಮದ್ಮೆ ಹೋಗೋದಿಲ್ಲ ಊಲು ಪಂಡ ಪಡುಬಿದ್ರಿ ಬಂಟರ ಭವನ ಹಾಲ್ಡ್ ಮದ್ಮೆ ಉಂಡಿನಿ ಅಂಚೆಂಕಲ್ ಮಾತೆಲ್ಲ ಹೋಗೋದಿಲ್ಲ ಅಮ್ಮನಲ್ಲಿ ಇರ್ಬಿರೋ ಬಾಲಿಯಲ್ಲಿ ಸಕ್ಷು ಸಕ್ಷು ಎನ್ನ ಮಗಳು ತುಲಿನಿ ಏತ್ ಕ್ಯೂಟ್ ತೋಜು ಅಲ್ತುಲೆ ಅತ್ತೆ ಬಾಬು ಈ ವೆಲ್ಕಮ್ ಅನ್ಪಲೆ ಮಾತೆಲ್ಲ ನಮ್ಮ ಚಾನಲ್ಗೆ ಅವರ್ ಚಾನಲ್ ಬೊಕ್ಕ ಸಬ್ಸ್ಕ್ರೈಬ್ ಓಕೆ ನನ್ನದು ಮ್ಯಾ ವಿಡಿಯೋ ಮಂತೊಂದು ಪೋಪೆ ಏತಾ ಪುಣ ಆತ್ ಬರ್ತೈತೆ ಏನ ಡ್ರೆಸ್ ತುಪ್ಪೋಜರೆ ಅಮ್ಮನ ಫ್ರೆಂಡ್ಸ್ ಮಾತುಪ್ಪೇರ ಅವಳು ನಮ್ಮ ಫ್ರೆಂಡ್ಸ್ ಮದ್ಮೆ ಗೋಪಿನ ನಮ್ಮ ಫ್ಯಾಮಿಲಿ ಮದ್ಮೆ ಗೋಪಿನ ಫ್ಯಾಮಿಲಿ ಮದ್ಮೆ ಗೋಪುನಿ ಐಕ ಅಮ್ಮನ ಫ್ರೆಂಡ್ ನಾಡು ಪೇರ ಇರ್ನ ಅಂಗಿ ತುಪ್ಪಲೆ ಡ್ರೆಸ್ ತುಪ್ಪಲೆ ಇರ್ನ ತುಲಿ ಎನ್ನಂದೆ ಸಿಂಲಂಗ ಅವುದ್ದ ಪುನ ಚೂರ್ ಕಟ್ ನಂತಿನಿ ಐಕ ಇಕುದಿತ್ತೆ ಎನ್ನ ಫ್ರೆಂಡ್ ನಾಡು ಖುಷಿ ದೇಕು ಅಂದ ತುಕನ ಖುಷಿ ತಿಕ್ಕನ ಜನ ತಿಕ್ಕನ ತುಕನ ಖುಷಿ ಅಲ್ಲ ರಿಲೇಟಿವ್ಲ ಅಲ್ಲ ಕ್ಲಾಸ್ಮೇಟ್ ಅದೇ ಇರ್ನ ಸೇಮ್ ಕ್ಲಾಸ್ ಡುಪ್ಪುನತೆ ಖುಷಿ ಅಂದ ಬೊಕ್ಕ ಅಲ್ಲ ಚಾರು ಅಣ್ಣೆ ತಿಕ್ಕುವೆ ಅಂದ ಚಾರನ್ನ ಬೊಕ್ಕ ಆತೆ ತುಕನ ಖುಷಿಲ ಚಾರಲ ಉಂದಂದ ಜಿಜಿನ ಖುಷಿ ಪಡ್ ಓಕೆ ಬಾಯ್ ಬನ್ನಿ ಬೊಕ್ಕ ತಿಕ್ಕುವೆ ಬಾಯ್ ಇಂಕಲ್ ಬೊಕ್ಕ ತಿಕ್ಕುವ ಬಾಯ್ ತುಲೆಂಕಲ್ನ ಕೆಂಚನಗೆರೆತ ಫೇಮಸ್ ಮೀನ್ದ ಶಾಪ್ ಒಂದು ಅಲ್ಪ ಆಲ್ಮೋಸ್ಟ್ ಹೈಯೆಸ್ಟ್ ಮೀನು ಮಾತ ಮೀನ್ಲ ತಿಕ್ಕೊಂಡು ಕಮ್ಮಿ ರೇಟಿಗೆ ಸಕ್ಷು ಹಾಯ್ ಓಯ್ ಬೋಪಿನಿ ಓಯ್ ಬೋಪಿನಿ ಟಟ ಬೋಪಿನಿ ನಮ್ಮ ರೀಚ್ ಆಯ ಮದ್ಮೆದ ಹೊಗಲ್ ಕಡೆ ಹಾಯ್ ಬನ್ನಿ ಹಾಯ್ ಈ ಹಾಲ್ಗೆ ನಾನು ಫಸ್ಟ್ ಟೈಮ್ ಬರ್ತೀನಿ ಮದ್ಮೆಗೆ ಎಂಕಲ್ತೂರಿ ಬಾರಿ ಬೇಗ ಬೈಗ ದಾರಪುರ ಅದು ಇಷ್ಮಾನ್ ಬರೋ ಅಂತ ಪೂರ ತಿತ್ತಂಪರ ಜಿ ಹೆಂಗ್ಲಿತ್ತೆ ಫಸ್ಟ್ ಸೀದಾ ವನಸ್ಸು ಬತ್ತ ಲೈನ್ ಮಸ್ತ್ ತೋಲ ಏರ್ ಬತ್ತಿರ್ದು ಮಕ್ಕಳ ಪೂರ ಫಸ್ಟ್ಗೆ ಮಕ್ಕಳು ಪೂರ ಫಸ್ಟ್ ವನಸ್ಸು ಅದು ಕುಲ್ದೇವ್ರು ಬೇಗ ಬೈತೆ ದಾರೆಪುರ ಅದು ಒನಸಿಗೆ ಬೈತು ಯಾವ ಯಾರು ತೋಪಾವ ತಿನ್ಪುನ ಒಕ್ಕಡ್ಲಕ್ಕಂದ್ರೆ ಪೂರ ಮೆಂಪ್ಲೆಟ್ ಬೈತಿನ ಮಾತು ಕೊರಿಯ ಬಾಲೆ ಸ್ಪೆಷಲ್ ಪಾಯಸ ಉಂಟು ಚಿಯಾ ಸೀಡ್ಸ್ದ ಫಸ್ಟ್ ಟೈಮ್ ಟ್ರೈ ಮಾಡ್ತೊಂದಿಲ್ಲ ಎನ್ನ ಮಾಮಿನ ಕಲ್ಲದಿಕ್ಕೇರು ಆರು ನನ್ನ ಜೊತೆ ಅವ ತಿನ್ಕೊಂಡು ಬಿಸಿ ಜಿಲೇಬಿ ಬಾರ್ದಿದ್ದೀರಾ ನಾನೇ मेरे गिला जिलेबी जी मेरे मोरे कोड दा इल्लो केलदार
ಇದು ಫುಲ್ ನಾಲ್ಕು ಇದಾಡ್ವೆ ಮಿಸ್ ಮೀ ನಾನು ಶೋಕಲ್ಲತಿ ಥ್ಯಾಂಕ್ಸ್ ಪಲ್ಲೆ ನೆನ್ಸಿ ಕಳ್ಸೋದಿಲ್ಲ ಕಾಮೆಂಟ್ ಮಾಡ್ಕೊಡ ಹಾಂ ಬಾಯ್ ಬಲ್ಲ ಬಲ್ಲ ನಾನು ಸೈಟ್ ಹಿಡಿದು ಅಂಬಡೆ ಬರ್ತೀನಿ ಹಾಂಡ ಬಾಯ್ 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 ಬಲ್ಲ ಬಲ್ವೇ ನನ್ನ ಹಸ್ಬೆಂಡ್ నాకు ಲೈನ್ ಉಂಟೇರು ఇంకా అల్ప ఎదుర్కొల్వా అల్పటి ఒక అర్ధ జాయిన్ అప్పాను ಮನೀಷಾ ಎಂಗ್ಲಿಕ್ಕೆ ಮನಸ್ಸಾದ ಬಿದ್ದಾಡಿಯಾ ರಿಟರ್ನ್ ಹೋಗಲ್ಲ ಇಲ್ಲಾಗ ಈಚು ಆಮುಂಡರಿ ಇದು ಹೆಚ್ಚಿತ್ತು ನಾವು ಸೂಪರ್ ಇತ್ತನೆ ದಾತಿದ್ದಾರೆ ಇದು ಸಾಕ್ಷಿ ಓಕೆ ನೆಕ್ಸ್ಟ್ ನನ್ನ ಆಂಡೆ ಬೈಯ ಲಾಗ್ ಕಂಟಿನ್ಯೂ ಮಾಡ್ತೆ ಹಾಯ್ ಮಾತಿರೆಗ್ಲ ಇತ್ತೆ ಈವ್ನಿಂಗ್ 7:30 ಆಂಡ್ ಎಂಕಲು ಆಟಗೆ ಬತ್ತ ಇನ್ನು ಎಂಕಲ ಇಲ್ಲದ ಕೈತಲು ಬೇರೆ ಫ್ರೆಂಡ್ನ ಇಲ್ಲ ಹಸ್ಬೆಂಡ್ನ ಫ್ರೆಂಡ್ನ ಇಲ್ಲಡ ಆಟ ಉಂಡು ಅಂಚ ಅದು ಆಟದಡೆ ಬತ್ತ ಹಾಯ್ ಬನ್ನಿ ಇತ್ತ 2 ದಿನ ದುಂಬು ಇಲ್ಲೂ ಕೇಳಿತ್ತಂಡು ಇನ್ನು ಮೂಲ ಆಟದಿತ್ತೇರು ಸುರೆ ಕುಡಿಯುವುದು ಹೇಗೆ? ಆ ರೀತಿ ಮಾಡಿದ ಕಾರಣವೇ ಈ ರೀತಿಯಾಗಿ ನಿಮ್ಮ ಭೂಲೋಕ ಆಗಿ ಹೋದದ್ದು. ನಿಜವಾಗಿ ಹೇಳಬೇಕಾದ್ರೆ ನಿಮ್ಮ ಭೂಲೋಕದಲ್ಲಿ ಅದೆಷ್ಟೋ ಮಂದಿ ದುಡಿಯುವುದಕ್ಕೆ ದುಡಿಯುತ್ತಾರೆ, ಚೆನ್ನಾಗಿ ದುಡಿಯುತ್ತಾರೆ. ದುಡಿದ ಇಟ್ಟುಕೊಳ್ಳುವಂತ ಕ್ರಮ ಇಲ್ಲ. ಎಲ್ಲ ಸುರೆಯನ್ನು ಕುಡಿಯುವುದು, ಮುಗಿಸುವುದು. ಸುರೆಯನ್ನು ಕುಡಿದ ಬಳಿಕ ಇನ್ನೂ ಏನು ಕುಡಿಯುವುದಕ್ಕೆ ಸಿಗದಿದ್ರೆ ಆ ಬಳಿಕ ಏನು ಮಾಡುತ್ತಾರೆ? ನೇರವಾಗಿ ಮನೆಗೆ ಹೋಗುತ್ತಾರೆ. ತನ್ನ ಹೆಂಡತಿಯ ಮಂಗಲ ಸೂತ್ರವನ್ನೇ ಕಿತ್ತು ತೆಗೆದು ಮಾರಾಟ ಮಾಡಿ ಕುಡಿಯುವರು ಕೂಡ ನಿಮ್ಮ ಭೂಲೋಕದಲ್ಲಿ ಇದ್ದಾರೆ ಸ್ವಾಮಿ. ಹೌದಪ್ಪ, ಕಂಠ ಪೂರ್ತಿ ಹೆಂಡ ಕುಡಿದ ಹೆಂಡತಿಯನ್ನು ಮಾರುವುದಕ್ಕೂ ಕೂಡ ಹಿಂದೆ ಮುಂದೆ ನೋಡಿದವರು ಇರುವುದು ನಿಮ್ಮ ಭೂಲೋಕದಲ್ಲಿ. ಅವಕ್ಕಾಗಿ ಹೆಂಡತಿ ಮಾರಿದ ಕಥೆ ಗೊತ್ತು ನಮಗೆ. ಹೌದು, ಕುಡಿತಕ್ಕಾಗಿ ಹೆಂಡತಿ ಮಾರಿದ ಜೀವನ ಚರಿತ್ರೆ ನಮಗೆ ಗೊತ್ತು. ಅದೇ ನಿಮಗೆ ಬೇಕಾದದಲ್ಲಿ ಇರುವುದು ಗೊತ್ತಿರುವುದಿಲ್ಲ, ಬೇಡವಾದಿರ್ತದೆ ಗೊತ್ತಿರ್ತದೆ ನಿಮಗೆ. ಸತ್ಯ ಧರ್ಮ ಬೇಕಾದ ತಾಯಿ ಬದುಕಿಗೆ. ಹೌದಪ್ಪ, ಹಾಗೆ ದಿನ ಹೇಳುವುದಕ್ಕೆ ಬ್ರಾಹ್ಮಣನೇ ಕುಡಿಯುವುದಕ್ಕೆ ಹೋಗಿದ್ದಾನಂತೆ. ಆ ಬಳಿಕ ಮತ್ತೆ ಬೇರೆಯವರು ವಿಚಾರ ಬಿಡುವ, ಬ್ರಾಹ್ಮಣ ಕುಡಿಲಿರುವ ಸ್ವಾಮಿ. ಅಲ್ಲ, ಅದು ಹೇಳುವುದಕ್ಕೆ ಬ್ರಾಹ್ಮಣ ಅಂದ್ರೆ ಅವ ಬ್ರಾಹ್ಮಣ ಅಲ್ಲ ಅಂತ ಎನ್ನುವುದೇ ನಿಮ್ಮ ವಾಕ್ಯ ಅಲ್ವ? ಬ್ರಾಹ್ಮಣ ಅಲ್ವಾ ಅವ? ಬ್ರಾಹ್ಮಣ ಅಲ್ವಲ್ವಾ ಅವ? ಹೇಗೆ ಬ್ರಾಹ್ಮಣನಾಗ್ತಾನೆ? ಮತ್ತೆ ಅವನ ಅಪ್ಪ ಯಾರು? ವಿಶ್ವಾಸುವಿನ ಮಗನಾದ ಕಾರಣ ಬ್ರಾಹ್ಮಣ. ಹೌದಲ್ವಾ? ಅಮ್ಮ, ಓ, ಈ ಜನ್ಮದಲ್ಲಿ ಹಾ. ಎಲ್ಲರೂ ಜಂತುವಾಗಿಯೇ ಹುಟ್ಟು. ಹಾಗಂದ್ರೆ ಅವರು ಮಾಡುವಂತಹ ಕರ್ಮಕ್ಕನುಗುಣವಾಗಿ ಅವನಿಗೊಂದು ವರ್ಣ ಬರುವುದು ಅಂತ. ಅದು ಲೋಕದ ಧರ್ಮ. ಮತ್ತೆ ಹೇಳಿಕೊಂಡು ಬ್ರಾಹ್ಮಣನ ಮಗನಾದಕ್ಕಾಗಿ ಬ್ರಾಹ್ಮಣ ಅನ್ನಬಹುದು. ಭೂಮಿಯಲ್ಲಿರುವಂತಹ ನಾವು ನಂಬಿದಂತಹ ಸತ್ಯ, ಅದೇ ಸತ್ಯವನ್ನು ಅರ್ಥ ಮಾಡಿಕೊಂಡಂತಹ ನಮ್ಮೊಡೆಯ ಸುರಪನು ಕೂಡ ಶಿವಾರ್ಚನೆಯನ್ನು ಮಾಡುವುದಕ್ಕಾಗಿ ಐರಾವತವನ್ನು ಉಳಿದು ಕಾಲ್ನಡಿಗೆಯಲ್ಲೇ ನಡೆದ. ಯಾವಾಗ? ಒಂದು ದಿವಸ ಹಾಗೆ ನಡೆಯುತ್ತಾ ನಡೆಯುತ್ತಾ ಕೈಲಾಸ ಪರ್ವತವನ್ನು ಏರುವಲ್ಲಿ ಅವನಿಗೆ ಆಯಾಸ ಆಯಿತು. ನೀರು ಕುಡಿಯಬೇಕು, ಒಟ್ಟು ಬಾಯಾರಿಕೆಗೆ ಏನಾದ್ರೂ ಬೇಕು ಎನ್ನುವುದಕ್ಕಾಗಿ
ಅವ ಮಾಡಿದ್ದೇ ಏನು ಬೇಕಾದಷ್ಟು ಜಲಾಶಯಗಳಿದ್ದು ಹರಿಯುವ ನದಿಗಳಿದ್ದು ಅಲ್ಲಿಯ ನೀರನ್ನು ಅವನು ಬಯಸಿದ್ದೇ ಇಲ್ಲ, ಆಶ್ರಯಿಸಿದ್ದೇ ಇಲ್ಲ. ಬದಲಾಗಿ ಯಾರೋ ಸುರೆ ಮಾರುವವರನ್ನು ಭೇಟಿಯಾಗಿ ಅವರಿಂದ ಅದನ್ನು ಕುಡಿದು ಅರ್ಚಿಸಲೇಬೇಕಾದಂತಹ ಆ ಪರಮೇಶ್ವರನನ್ನು ತನ್ನ ಕೈಯ ಕುಲಿಶದಿಂದಲೇ ಘಾತಿಸಿದ. ಹೌದಪ್ಪ, ಹಾಗೆ ನಿಮ್ಮನೆ ಕೇಳು. ಒಬ್ಬಾಕೆ ಮದುವೆ ಬರುತ್ತೆ ಅಂದರೆ ಹೆಣ್ಣಿಗೆ ಎಂಕಲ್ ಸೀದಾ ವನಸ್ಸಿಗೆ ಬತ್ತ ಸಾಧಾರಣ 9 ಗಂಟೆ ಒಂದು ಬೈದುಂಡು ಪಂಡ ನನ್ನ ಬಾಲಿ ಜಪ್ಪುನ ಟೈಮ್ ಅಂಚೆಂಕ್ಲ ಆಟಗೆ ಉಂತುಜ ಖಾಲಿ ವನಸ್ ಮಂತದ್ದು ಒಂಚೂರು ಒಂದು 10 ಮಿನಿಟ್ಸ್ ಕುಲ್ದು ಪೋಪಿನಿ ಅಂಕಲ್. ಕುತಿಪ ಭಕ್ತರಿಗೆ ಒಳ್ಳೆಯುವಂತಹ ಜಗನ್ಮಾತೆ ನೀನು ನನಗೆ ಬಂದಂತಹ ಕಷ್ಟವನ್ನು ಪರಿಹರಿಸಿಕೊಡಬೇಕು ಜನನಿ. ಜಾಬಾಲಿ ಮುನಿಗಳು ಕೊಟ್ಟ ಶಾಪದ ಪ್ರಕಾರವಾಗಿ ನದಿಯಾಗಿ ಹರಿಯಬೇಕು. ಇದಕ್ಕೆ ಮುಖ್ಯ ದಾರಿಯನ್ನು ಕೇಳಿದ ಕೂಡಲೇ ನಿಮ್ಮನ್ನೇ ಹೇಳಿದವರಿದ್ದಾರೆ. ಜಗನ್ಮಾತೆಯನ್ನು ಪ್ರಾರ್ಥಿಸಿಕೋ ಎಂಬುದಾಗಿ ಅದಕ್ಕೆ ಸ್ತುತಿ ಮಾಡಿದವಳಿದ್ದೇನೆ. ನನಗೆ ಬಂದಂತಹ ಕಷ್ಟವನ್ನು ಪರಿಹರಿಸಿಕೊಡಬೇಕು ಜನನಿ, ಪರಿಹರಿಸುತ್ತೇ. ಇದು ಫುಲ್ ಟೀಚುನ ಫ್ರೆಂಡ್ಸ್ ಪೂರ 1 ಮಂತ್ 2 ಮಂತ್ ಡಿಫ್ರೆನ್ಸ್ ಉಪ್ಪುನಕ್ಲೆಗೆ ತೀರ್ಮಾನ ಆಯಿತು. ಪ್ರಶಾಂತವಾದಂತ ವಾತಾವರಣ ಎದ್ದು ಕಾಣಿಸ್ತಾ ಇದೆ. ಹತ್ತಿರದಲ್ಲಿ ನದಿಯೊಂದು ಹರಿಯುತ್ತಲೂ ಇದೆ. ನೋಡಿದ ಕ್ಷಣವೇ ಇಳಿದು ತಾಳವನ್ನು ವಿರೋಚಿಸಿದವನು ನಾನು. ಮೈ ಮೇಲೆ ಇರುವಂತ ಕೊಳೆ ದೂರವಾಯಿತು. ಮನಸ್ಸಿನ ಒಳಗಿರುವಂತ ಕೊಳೆಯನ್ನು ದೂರೀಕರಿಸಬೇಕು ಅಂತಾದ್ರೆ ಬ್ರಹ್ಮದೇವನ ಪ್ರತ್ಯಕ್ಷ. ತಡ ಯಾಕೆ? ಪದ್ಮಾಸನವನ್ನು ಬಲಿದು ಕುಳಿತುಕೊಳ್ತೇನೆ ತಪಸ್ಸಿಗೆ. ಬುದ್ಧಿ ಗೊತ್ತಾಗಲಿಲ್ಲ. ಏನು ನೀವು ಹೋಗಲ್ಲಿ ಎಲ್ಲ ಮನನ್ನು ಕರ್ಕೊಂಡು ಹೋಗ್ತೀರಾ? ಹೌದು, ಬೇಕು. ಹೆಂಡತಿ ಇರಲೇಬೇಕು. ಇಲ್ಲದಿದ್ದರೆ ಆ ಸಮಸ್ಯೆಯನ್ನು ನಾನು ಎದುರಿಸಬೇಕು. ಅಮ್ಮ ನಮೋ ಮಗನೇ. ಏನಮ್ಮ ಕರ್ತೀರಿ? ಅರುಣಾಸುರ. ಇದಾದನ್ ಪುನಃ ಆಟದ್ದು ಬರ್ತದೆ ಅವಲ್ ಪರ್ದು ಕಾರ್ನ್ ಆಟ ಕೊಂಡಿರಿ ಕಾರ್ನ್ ಬೋಡೇನೆ ದೇ ಎಂಕಲ್ ಆಟ ಮುಗಿದು ಇಲ್ಲ ಗೊತ್ತಾ? ಆಟ ಮುಗಿದು ಬಂಡ ಎಂಕಲ್ ಅದ್ದಾಡ್ ಬರ್ತೀನಿ. ಆಟ ಒಂದುಂಡು మన ಬಾಲಕ್ಕೆ ಏನೊಂದಿಜ್ಜೆ ಆಗ ಜಪ್ಪುನ ಟೈಮ್ ಆಡ್ ನಾನು ಒನಸ್ಕೊಟ್ಟು ಜಪ್ಪುಡವನು ಅಂಚೆ ನೆನಿತಲ್ಲ ಗಿಡ ಹೆಣ್ಣು ಮಂತೊಂದಿಲ್ಲ ಎನಿಕ್ಲೆ ಮತ್ತೆ ಇಷ್ಟ ಆಪುಂಡ ಇಜ್ಜನ ಎಂಕ ಕಮೆಂಟ್ ಇಡು ಪನ್ನೆ ಬೊಕ್ಕ ಸಬ್ಸ್ಕ್ರೈಬ್ ಮನ್ಪಂದೆ ತೂಪಿನಾಕಲು ಸಬ್ಸ್ಕ್ರೈಬ್ ಮನ್ಪುಲೆ ಸಪೋರ್ಟ್ ಮನ್ಪುಲೆ. ಓಕೆ ನಿಕ್ಲಿಗೆ ನೆಕ್ಸ್ಟ್ ವ್ಲಾಗ್ ತಿಕ್ವೆ ದಾದೆ ಬಾಬು ನೆಕ್ಸ್ಟ್ ವ್ಲಾಗ್ ತಿಕ್ವೆ. ಬಾಯ್.